Participating in our recent school parliament election was truly exciting experience. Before this, I was always curious about how election actually worked, and taking part in this process cleared all my doubts. It was amazing to see all fellow students casting their votes with an enthusiasm. A special shout out to our teachers who took on the role of election officers and managed perfectly. It felt like being part of something real and important. ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ, ಪ್ರಜಾಪ್ರಭುತ್ವದ ಪಾಠಕ್ಕೆ ಮೆಚ್ಚುಗೆ. ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಸತ್ ಚುನಾವಣೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಚುನಾವಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು, ನಾಮಪತ್ರ ಸಲ್ಲಿಕೆ, ಪ್ರಚಾರ, ಮತದಾನ ಹಾಗೂ ಮತ ಎಣಿಕೆ ಪ್ರಕ್ರಿಯೆಗಳು ನೈಜ ಚುನಾವಣೆಯ ಮಾದರಿಯಲ್ಲೇ ನಡೆದವು. ವಿದ್ಯಾರ್ಥಿಗಳು ವಿವಿಧ ತರಗತಿಗಳಿಗೆ ತೆರಳಿ ಮತಯಾಚನೆ ನಡೆಸಿ ಚುನಾವಣಾ ಪ್ರಚಾರದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡರು. ಚುನಾವಣೆಯಲ್ಲಿ 10ನೇ ತರಗತಿಯ ಮೊಹಮ್ಮದ್ ಫಾಸಿಲ್ ವಿದ್ಯಾರ್ಥಿ ನಾಯಕನಾಗಿ ಹಾಗೂ ಖದೀಜಾ ಅಮ್ನಾ ವಿದ್ಯಾರ್ಥಿ ನಾಯಕಿಯಾಗಿ ಆಯ್ಕೆಯಾದರು. ಕ್ರೀಡಾ ನಾಯಕನಾಗಿ ಅಬ್ಬಾಸ್ ವಾಸ್ಪಿ, ನಾಯಕಿಯಾಗಿ ಸಫಾ ನಫೀಸಾ, ಶಿಸ್ತಿನ ನಾಯಕನಾಗಿ ಮೂಸಾ ಫಾರಿಕ್ ಹಾಗೂ ನಾಯಕಿಯಾಗಿ ಆಸಿಯಾ ಮಿನ್ನಾ ಆಯ್ಕೆಯಾದರು. ಚುನಾವಣೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಇದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯ ಬಗ್ಗೆ ಪ್ರಾಯೋಗಿಕ ಜ್ಞಾನ ನೀಡಿದ ಮೌಲ್ಯಯುತ ಅನುಭವವೆಂದು ಅಭಿಪ್ರಾಯಪಟ್ಟರು. ಹೆಡ್ ಕೋಆರ್ಡಿನೇಟರ್ ಜಕಿಯಾ ಬಾನು ಹಾಗೂ ಶಿಕ್ಷಕಿಯಾದ ಆಯಿಷಾ ಸಫ್ರೀನಾ, ಅನುದ್ ಆಯಿಷಾ, ಖೈರುನಿಸಾ, ಧನ್ಯಶ್ರೀ ಮತ್ತು ಬಿಂದು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. Taking part in student parliament election was an insightful and memorable experience. It provided us with clear and practical understanding of how elections is conducted, turning our curiosity into the most valuable knowledge. The entire student body participated with great discipline. I would like to express my appreciation for the teachers who served as an election officers, ensuring that the process was conducted fairly and professionally. It was a proud moment for all of us to exercise our right to vote and contribute to the school's leadership. Thank you.